ಇರಲಿ, ಕೆಂಬಾವುಟವು ಇನ್ಕ್ಲಾಬ್ ಜಿಂದಾಬಾದ್, ಸಿಐಟಿಯು ಜಿಂದಾಬಾದ್, ಬೀಡಿ ಕಾರ್ಮಿಕರ ಹೋರಾಟಕ್ಕೆ. ಬೀಡಿ ಕಾರ್ಮಿಕರ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಲು ಒತ್ತಾಯಿಸಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಬೀಡಿ ಕಾರ್ಮಿಕರ ಸಂಘಗಳ ಜಂಟಿ ಕ್ರಿಯಾ ಸಮಿತಿ ನೇತೃತ್ವದಲ್ಲಿ ಅಕ್ಟೋಬರ್ 7ರಿಂದ 17ರವರೆಗೆ 2 ಜಿಲ್ಲೆಯ ಎಲ್ಲಾ ಕಂಪನಿಗಳ ಮುಂದೆ ಹಕ್ಕೊತ್ತಾಯ ಚಳುವಳಿಗೆ ಕರೆ ನೀಡಿದ್ದು, ಕಾರ್ಕಳದಲ್ಲಿ ಮಂಗಳವಾರ ಕಾರ್ಕಳದ ಭಾರತ್ ಬೀಡಿ ಕಂಪನಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಿ 2018ರಿಂದ 24ರವರೆಗೆ ಬಾಕಿ ಇರುವ ಹೆಚ್ಚಳವಾದ ಕನಿಷ್ಠ ಕೂಲಿ 40 ರೂಪಾಯಿ ಹಾಗೂ ತುಟ್ಟಿಬತ್ತಿ ಹಣ ಕೂಡಲೇ ನೀಡಲು ಒತ್ತಾಯಿಸಿ ಹಕ್ಕೊತ್ತಾಯ ಚಳುವಳಿಯನ್ನು ನಡೆಸಿದರು. ಕರ್ನಾಟಕ ರಾಜ್ಯ ಬೀಡಿ ಫೆಡರೇಷನ್ ಉಪಾಧ್ಯಕ್ಷ ವಸಂತ ಆಚಾರಿ ಮಾತನಾಡಿ, ಕಾರ್ಮಿಕರಿಗೆ ಕಾನೂನುಬದ್ಧವಾಗಿ ಸಿಗಬೇಕಾದ ತುಟ್ಟಿಬತ್ತಿ ಬಾಕಿ ಇಟ್ಟುಕೊಂಡಿರುವ ಕಾರ್ಮಿಕರ ಸಾವಿರಾರು ಕೋಟಿ ರೂಪಾಯಿ ಹಣವನ್ನು ಕೂಡಲೇ ನೀಡದಿದ್ದಲ್ಲಿ ಕಂಪನಿ ಮುಂದೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಕಾರ್ಮಿಕರು ತಯಾರಾಗಬೇಕೆಂದು ಪ್ರತಿಭಟನೆಯಲ್ಲಿ ಕರೆ ನೀಡಿದರು. ಇವತ್ತು ಭಾರತ್ ಬೀಡಿ ಮಾಲೀಕರು ಬೀಡಿ ಉದ್ಯಮ ಹಣದಿಂದ ಬೇರೆ ಬೇರೆ ಕಂಪನಿಗಳನ್ನು ಆರಂಭಿಸಿದ್ದು, ಬೀಡಿ ಕಾರ್ಮಿಕರು ಬೆವರು ಸುರಿಸಿ ದುಡಿದ ಹಣದಿಂದ ಇತ್ತೀಚೆಗೆ ಭಾರತ್ ಬೀಡಿ ಮಾಲೀಕರು 30 ನಂಬರ್ ಹೆಸರಿನಲ್ಲಿ ಟೀ ಪುಡಿ ಉದ್ಯಮ ಆರಂಭಿಸಿದ್ದಾರೆ ಎಂದರು. ಇನ್ನಿತ ಹೋರಾಟ 1,000 ಬೀಡಿ ಕಟ್ಟನ ಏತ್ ಮಜೂರಿ ತಿಕ್ಕುನು ಬಂದ ನಮ್ಮ ಬೀಡಿ ಕಾರ್ಮಿಕರೇ ತಿಕ್ಕು ಗೊತ್ತುಜ್ಜಿ, ಏತ್ ಬೋನಸ್ ತಿಕ್ಕುನು ಗೊತ್ತುಜ್ಜಿ, ರಜೆ ಸಂಬಳ ಏತ್ ತಿಕ್ಕುನು ಗೊತ್ತುಜ್ಜಿ, ಪ್ರಾವಿಡೆಂಟ್ ಫಂಡ್ ಏತ್ ಕಟ್ಟಾಬನ್ ಗೊತ್ತುಜ್ಜಿ, ಪೆನ್ಷನ್ ಏತ್ ತಿಕ್ಕುನು ಬಂದ ಗೊತ್ತುಜ್ಜಿ. ನಿಕ್ಲೇಗೆ ಗೊತ್ತಿಗಿಲ್ಲ ಇನ್ನು ಮುಲ್ಪ ಭಾಷಣ ಮಂತ್ರಿನ ಲೀಡರ್ಸ್ ನಕಲು ಇರುತ್ತೆ ಅಂಚನೆ ಒಂದು 100 ಲೀಡರ್ಸ್ ನಕಲು ಈ ಬೀಡಿ ಕಾರ್ಮಿಕರೇ ಸಂಘಟನೆ ಕಟ್ಟಿದೆ, ಹೋರಾಟ ಮಾಡ್ತಿದೆ. ಇನ್ನಿತ ಮಜೂರಿನಿ ಅದನ್ನ 1,000 ಬೀಡಿಗೆ ಏತ್ ರೂಪಾಯಿ ತಿಕ್ಕೊಡಿತ್ತಿಲ್ಲ, ಅವು ತಿಕ್ಕು ಲೆಕ್ಕ ಮಂತ್ರಿ ಹೋರಾಟ ಈ ಕೆಂಪು ಬಾವುಟದ ನೇತೃತ್ವದ ಮಂತ್ರಿ ನಾವು. ಪ್ರತಿಭಟನಾ ಸಭೆಯಲ್ಲಿ ಉಡುಪಿ ಜಿಲ್ಲಾ ಬೀಡಿ ಫೆಡರೇಷನ್ ಅಧ್ಯಕ್ಷರಾದ ಮಹಾಬಲ ಹೊಡೆಯರ ಹೋಬಳಿ, ಕಾರ್ಯದರ್ಶಿ ಉಮೇಶ್ ಕುಂದರ್, ಮುಖಂಡರಾದ ಬಲ್ಕೀಸ್ ನಳಿನಿಯಸ್, ಸಿಐಟಿಯು ಉಡುಪಿ ಜಿಲ್ಲಾ ಕಾರ್ಯದರ್ಶಿ ಚಂದ್ರಶೇಖರ್, ಮುಖಂಡರಾದ ಮೋಹನ್, ನಾಗೇಶ್, ಕಾರ್ಕಳ ತಾಲೂಕು ಬೀಡಿ ಕಾರ್ಮಿಕರ ಸಂಘದ ಅಧ್ಯಕ್ಷರಾದ ಸುನೀತಾ ಶೆಟ್ಟಿ, ಕೋಶಾಧಿಕಾರಿ ಸುಮತಿ ಎಸ್, ಮುಖಂಡರಾದ ವಿಲಾಸಿನಿ, ಶಕುಂತಲಾ, ಜಯಂತಿ, ಪ್ರಧಾನ ಕಾರ್ಯದರ್ಶಿ ಕವಿರಾಜ್ ಎಸ್ ಕಾಂಚನ್ ಮತ್ತಿತರರು ಉಪಸ್ಥಿತರಿದ್ದರು.